ಸಿದ್ದರಾಮೋತ್ಸವದ ಪ್ರತಿಯಾಗಿ ಈ ಕಾರ್ಯಕ್ರಮ ಅಲ್ಲ, ಜನೋತ್ಸವ ಸಮಾರಂಭವನ್ನ ದೊಡ್ಡಬಳ್ಳಾಪುರದಲ್ಲಿ ಆಯೋಜನೆ ಮಾಡಿದ್ದೇವೆ. ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಿಂದ ಜನರು ಆಗಮಿಸುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ತಿಳಿಸಿದರು. ತುಮಕೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದವರು, ಸಿದ್ದರಾಮೋತ್ಸವದ ಪ್ರತಿಯಾಗಿ ಜನೋತ್ಸವ ಕಾರ್ಯಕ್ರಮ ಅಲ್ಲ, ಇದಕ್ಕೂ ಅದಕ್ಕೂ ಹೋಲಿಕೆ ಸರಿಯಲ್ಲ. ಅದು ವ್ಯಕ್ತಿ ಪೂಜೆ, ಇದು ಜನಗಳ ಸಮಾವೇಶ. ವ್ಯಕ್ತಿಯ ವೈಭವೀಕರಣ, ವಿಜೃಂಭಣೆ ಮಾಡುವುದು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆಯಾಗುತ್ತದೆ. ಕಾಂಗ್ರೆಸ್ನವರು ಚುನಾವಣೆ ತಯಾರಿ ಮಾಡುತ್ತಿದ್ದಾರೆ, ನಾವು ಮಾಡುತ್ತಿದ್ದೇವೆ ಎಂದರು. ಅವರು ಒಂದು ಸಮಾವೇಶ ಮಾಡುತ್ತಿದ್ದಾರೆ, ನಾವು 5 ಸಮಾವೇಶ ಮಾಡುತ್ತೇವೆ. ತಲಾ 4 ಜಿಲ್ಲೆಗೆ ಒಂದು ಸಮಾವೇಶ. ನಮ್ಮ ಪಕ್ಷದ ಸರ್ಕಾರ 3 ವರ್ಷ ಆಗಿದೆ. ರಾಜ್ಯದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿ 1 ವರ್ಷ ಆಗಿದೆ. ಹಾಗಾಗಿ ಇವತ್ತು ಜನೋತ್ಸವ ಅಂತೇಳಿ ಒಂದು ಸಮಾವೇಶವನ್ನು ದೊಡ್ಡಬಳ್ಳಾಪುರ ನಗರದ ಬಳಿ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ 3-4 ಜಿಲ್ಲೆಯಿಂದ, ತುಮಕೂರಿನ ಒಂದು ಅರ್ಧ ತಾಲೂಕುಗಳು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇಷ್ಟು ಜಿಲ್ಲೆಗಳಿಂದ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಸರ್ಕಾರದ ವತಿಯಿಂದ ಪಡ್ಕೊಂಡಿರ್ತಕ್ಕಂಥ ಅನೇಕ ಸೌಲಭ್ಯಗಳ ಫಲಾನುಭವಿಗಳು ಇವರೆಲ್ಲರೂ ಕೂಡ ಭಾಗವಹಿಸಿ ಈ ಜನೋತ್ಸವ ಕಾರ್ಯಕ್ರಮವನ್ನು ನಾವು ಜನಪರವಾಗಿ ಆಡಳಿತ ಕೊಟ್ಟಿರೋದ್ರಿಂದ, ಜನರಿಗೆ ಅದು ಮುಟ್ಟಿರೋದ್ರಿಂದ ಜನರ ಮಧ್ಯೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಉದ್ದೇಶ ಮಾಡಿದ್ದೇವೆ. ಅಲ್ಲ, ಸಿದ್ದರಾಮೋತ್ಸವ ಪ್ರತಿಯಾಗಿ ಮಾಡ್ತಾ ಇರೋದು ಅಂತ, ಅದಕ್ಕೂ ಇದಕ್ಕೂ ಹೋಲಿಕೆ ಹೇಗಾಗ್ತದೆ? ಅದು ವ್ಯಕ್ತಿಯ ವಿಜೃಂಭಣೆ ಮಾಡ್ತಾ ಇರತಕ್ಕಂಥ ಒಂದು ಉತ್ಸವ. ನಾವು ಮಾಡ್ತಾ ಇರೋದು ಜನರ ಹಬ್ಬ. ಪ್ರಜಾಪ್ರಭುತ್ವ ಅಂದರೆ ಏನು? ಜನರ ಹಬ್ಬ. ರಾಜ್ಯದಲ್ಲಿ ವೈದ್ಯರ ಕೊರತೆ ಇಲ್ಲ, ಆದ್ರೆ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಸ್ಟಾಫ್ ಕಡಿಮೆ ಇದೆ. ಅದರ ನೇಮಕಾತಿಗಾಗಿ ಹಣಕಾಸು ಇಲಾಖೆಗೆ ಬರೆದಿದ್ದೇವೆ. ಅನುಮೋದನೆ ಸಿಕ್ಕ ತಕ್ಷಣ ಬಡ್ತಿ ಮಾಡಿಕೊಳ್ಳುತ್ತೇವೆ ಎಂದರು. ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದವರು, ಈಗಾಗಲೇ ಅಲ್ಲಿ ಒಂದು ಮೆಡಿಕಲ್ ಕಾಲೇಜು ಇದೆ. ಅವರು ಕೇಳುತ್ತಿರುವುದು ಟ್ರಾಮಾ ಸೆಂಟರ್. ಮೆಡಿಕಲ್ ಕಾಲೇಜಿನಲ್ಲಿ ಟ್ರಾಮಾ ಸೆಂಟರ್ ಮಾಡೋಕೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತೀವಿ. ಕುಮಟಾದಲ್ಲಿ ಪ್ರಾಥಮಿಕ ಮತ್ತು ಸಮುದಾಯ ಚಿಕಿತ್ಸಾ ಕೇಂದ್ರವನ್ನು ಕುಮಟಾದಲ್ಲಿನ ಗೋಕರ್ಣದಲ್ಲಿ ಮಾಡುತ್ತೇವೆ ಎಂದರು. ಸಿಬ್ಬಂದಿ ಅಂತಂದರೆ ವೈದ್ಯರ ಕೊರತೆ ಎಲ್ಲೂ ಇಲ್ಲ, ಆದರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಸ್ವಲ್ಪ ಕಡಿಮೆ ಇದೆ, ನರ್ಸಿಂಗ್ ಸ್ಟಾಫ್ ಸ್ವಲ್ಪ ಕೊರತೆ ಇದೆ. ಅದಕ್ಕೆ ವಿಶೇಷವಾಗಿ ನಾವು ಆರ್ಥಿಕ ಇಲಾಖೆಗೆ ಬರೆದಿದ್ದೀವಿ, ಅದಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ. ಅದು ಅನುಮತಿ ಕೊಟ್ಟ ಕೂಡಲೇ ಅದನ್ನು ಕೂಡ ತುಂಬಿಸುವಂಥ ಕೆಲಸ ಮಾಡ್ತೇವೆ. ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಈಗ ನಮ್ಮ ಮೆಡಿಕಲ್ ಕಾಲೇಜು ಅಲ್ಲಿ ಬಂದಿದೆ. ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಕೂಡ ಸಿದ್ಧ ಆಗಿದೆ. ಅದರ ಜೊತೆಗೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಟ್ರಾಮಾ ಸೆಂಟರ್. ಆ ಟ್ರಾಮಾ ಮಾಡಲಿಕ್ಕೆ ಕೂಡ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಉತ್ತರ ಕನ್ನಡದಲ್ಲಿ ಹೌದು, ಅಲ್ಲೇ ಮಾಡಬೇಕಲ್ಲ. ಇಲ್ಲ, ಕುಮಟಾದಲ್ಲಿ ಮಾಡಲಿಕ್ಕೆ, ಕುಮಟ ಅಲ್ಲಿ ನಾವು ಮಾಡ್ತಾ ಇರೋ ಆಸ್ಪತ್ರೆ ಬೇರೆ, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಿಂದ ಅದು ಸಮುದಾಯದ ಚಿಕಿತ್ಸಾ ಕೇಂದ್ರ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಒಕ್ಕಲಿಗರ ಸಂಖ್ಯೆ ಕುರಿತಂತೆ ಜಮೀರ್ ಅಹಮದ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದವರು, ಒಂದು ಸಮುದಾಯದ ಜೊತೆ ಇನ್ನೊಂದು ಸಮುದಾಯವನ್ನು ಹೋಲಿಕೆ ಮಾಡುವಂತದ್ದು ಶೋಭೆ ತರುವ ವಿಚಾರವಲ್ಲ. ಒಕ್ಕಲಿಗ ಸಮುದಾಯದವರು ಕೂಡ ಅವರ ಹೇಳಿಕೆಯನ್ನು ವಿರೋಧಿಸಿದ್ದಾರೆ. ಹೋಲಿಕೆ ಮಾಡಿ ವರ್ಗೀಕರಣ ಮಾಡುವುದನ್ನು ನಾನು ಕೂಡ ವಿರೋಧಿಸುತ್ತೇನೆ. ಹೋಲಿಕೆ ಮತ್ತು ವರ್ಗೀಕರಣ ಕಾಂಗ್ರೆಸ್ನ ಹುಟ್ಟುಗುಣ. ಧರ್ಮ, ವರ್ಗ ಮತ್ತು ಜಾತಿಗಳ ಮಧ್ಯೆ ಬಿರುಕನ್ನು ಉಂಟು ಮಾಡುವುದು ಕಾಂಗ್ರೆಸ್ನ ಹುಟ್ಟುಗುಣ. ಜಾತಿಗಳ ಮಧ್ಯೆ ಕಂದಕ ತೋಡುವ ಕೆಲಸ ಮಾಡಿ ಈಗ ಭಾರತ್ ಜೋಡೋ ಕೆಲಸ ಮಾಡುತ್ತಿದ್ದಾರೆ. ಇದು ಹಾಸ್ಯಾಸ್ಪದ ಎಂದರು. ವಿಜಯೇಂದ್ರ ಸ್ಪರ್ಧೆ ವಿಚಾರ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವಿಜಯೇಂದ್ರಗೆ ಎಲ್ಲಿ, ಹೇಗೆ, ಯಾವ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ BSY ಜೊತೆಗೆ ಚರ್ಚೆ ಮಾಡುತ್ತದೆ. ಅವರು ಒಬ್ಬ ಉದಯೋನ್ಮುಖ ರಾಜಕಾರಣಿ ಮತ್ತು ನಾಯಕ ಎಂದರು. ವರದಿ ರಾಜೇಶ್ ರಂಗನಾಥ್. ಧರ್ಮದ ಮಧ್ಯೆ ಬಿರುಕನ್ನು ಉಂಟು ಮಾಡೋದು, ವರ್ಗಗಳ ಮಧ್ಯೆ ಬಿರುಕನ್ನು ಉಂಟು ಮಾಡೋದು, ಜಾತಿಗಳ ಮಧ್ಯೆ ಬಿರುಕನ್ನು ಉಂಟು ಮಾಡುವಂಥದ್ದು ಎಲ್ಲ ಇಡೀ ದೇಶದ ಇವತ್ತು ತೋಡೋ ಕಾರ್ಯಕ್ರಮ ಮಾಡಿ ಈಗ ದೇಶಕ್ಕೆ ಜೋಡೋ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಸ್ಯಾಸ್ಪದವಾಗಿದೆ. ನಮ್ಮ ಹೈಕಮಾಂಡು ತೀರ್ಮಾನ ಮಾಡ್ತದೆ. ಇವೆಲ್ಲ ಕೂಡ ಹೈಕಮಾಂಡು. ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ. ವಿಜಯೇಂದ್ರ ಅವ್ರಿಗೆ ಎಲ್ಲಿ ಕೊಡಬೇಕು ಏನು ಅಂತೇಳಿ ಮಾನ್ಯ ಯಡಿಯೂರಪ್ಪನವರು, ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಖಂಡಿತವಾಗಿಯೂ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ. ಅವರು ಒಬ್ಬ ಯುವ ಉದಯೋನ್ಮುಖ ರಾಜಕಾರಣಿ ಮತ್ತು ನಾಯಕರು. ತಕ್ಷಣ ಬೇಕಾಗಿದ್ದಾರೆ.
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.